ಕಳೆದ 4 ದಶಕಗಳಿಂದ ಕೊಲ್ಲಿಯ ಮಣ್ಣಿನಲ್ಲಿ ಕನ್ನಡದ ಕಂಪನ್ನ ಪಸರಿಸುತ್ತಾ ಕನ್ನಡದ ಸೇವೆಯನ್ನ ಮಾಡುತ್ತಾ ದ್ವೀಪದ ಕನ್ನಡಿಗರ ಮಾತೃ ಸಂಸ್ಥೆಯಾಗಿರುವ ರಾಜ್ಯ ಪ್ರಶಸ್ತಿ ವಿಜೇತ ಕನ್ನಡ ಸಂಘ ತನ್ನ 40ರ ಸಂಭ್ರಮಾಚರಣೆಯ ಅಂಗವಾಗಿ ಮನಮಾದ ಮರೀನಾದಲ್ಲಿರುವ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ವರ್ಣರಂಜಿತ ಕನ್ನಡ ವೈಭವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ನಾಡಿನ ಜನಪ್ರಿಯ ಖ್ಯಾತ ಕಲಾವಿದರುಗಳು ಹಾಗೂ ದ್ವೀಪದ ಸುಮಾರು 50ಕ್ಕಿಂತಲೂ ಹೆಚ್ಚಿನ ಕಲಾವಿದರುಗಳು ಭವ್ಯ ರಂಗದ ಮೇಲೆ ಅನಾವರಣಗೊಳಿಸಿದ ಅಪ್ಪಟ ಕನ್ನಡ ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳಿಗೆ ಸಾವಿರಾರು ಕನ್ನಡಿಗರು ಕಿಕ್ಕಿರಿದು ನೆರೆದು ಸಾಕ್ಷಿಯಾಗಿ ತಮ್ಮ ಕಣ್ಮನ ತುಂಬಿಕೊಂಡ್ರು. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಜನಪ್ರಿಯ ನಟ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರ ಧರ್ಮಪತ್ನಿ ನಟಿ ಶ್ರೀಮತಿ ಚಂದ್ರಲೇಖಾ ದೇವರಾಜ್, ಮಂಗಳೂರಿನ ಮೇಯರ್ ಕವಿತಾ ಸನಿಲ್ ಅವರು ನಾಡಿನಿಂದ ದ್ವೀಪಕ್ಕೆ ಆಗಮಿಸಿ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡ್ರು. ಕೊಲ್ಲಿಯ ಮಣ್ಣಿನಲ್ಲಿ ಕನ್ನಡದ ತೇರನ್ನ ಎಳೆಯುವ ಸಂಘದ ಕಾಯಕದಲ್ಲಿ ಕೈಜೋಡಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿದ್ರು. ಕನ್ನಡ ಚಲನಚಿತ್ರ ರಂಗದಲ್ಲಿ ಮಾಡಿದ ವಿಶಿಷ್ಟ ಸಾಧನೆಗಾಗಿ ದೇವರಾಜ್ ದಂಪತಿಗಳನ್ನ ಮಂಗಳೂರಿನ ಮೇಯರ್ ಆಗಿ ಅನೇಕ ಸಮಾಜಹಿತ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿರುವ ಕವಿತಾ ಸನಿಲ್ ಅವರನ್ನ ದ್ವೀಪದ ಕನ್ನಡಿಗರ ಪ್ರೀತಿ ವಿಶ್ವಾಸ ಹಾಗೂ ಅಭಿಮಾನದ ದ್ಯೋತಕವಾಗಿ ಫಲಪುಷ್ಪ ಹಾಗೂ ಬೃಹತ್ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ನಟ ದೇವರಾಜ್ ಅವರು, ಸಂಘ ಸಂಸ್ಥೆಗಳನ್ನು ಕಟ್ಟುವುದು ಸುಲಭ, ಅದನ್ನ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ. ಅಂಥದ್ರಲ್ಲಿ ಹೊರ ದೇಶವೊಂದರಲ್ಲಿ ಸಂಘವೊಂದನ್ನು ಕಟ್ಟಿಕೊಂಡು ಅದನ್ನ 4 ದಶಕಗಳಿಂದ ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಂಡು ಬಂದಿರುವ ಕನ್ನಡ ಸಂಘ ಹಾಗೂ ಬಹರೇನ್ ಕನ್ನಡಿಗರ ಯಶೋಗಾಥೆ ನಿಜಕ್ಕೂ ಅನನ್ಯ ಎಂದು ಹೇಳಿದ್ರು. ಹೊರದೇಶದಲ್ಲಿ ಇರತಕ್ಕಂಥ ಕನ್ನಡ ಸಂಘ ಅಲ್ಲಿಗೆ ಹೋದರೆ ಕನ್ನಡಕ್ಕಿಂತ ಹೆಚ್ಚು ಆಂಗ್ಲದಲ್ಲೇ ಮಾತಾಡಬೇಕಾಗುತ್ತೋ ಅಂತಕ್ಕಂಥ ಒಂದು ಅನುಮಾನ. ಆದರೆ ಸತ್ಯವಾಗಲೂ ಹೇಳ್ತೇನೆ, ಇಲ್ಲಿಗೆ ಬಂದ ಮೇಲೆ ಆ ಅನುಮಾನ ಸಂಪೂರ್ಣ ದೂರ ಆಗಿದೆ ನನಗೆ. ಇದೇ ವೇಳೆ ಮೇಯರ್ ಕವಿತಾ ಸನಿಲ್ ಅವರು ಮಾತನಾಡಿ, ನಾನು ಬಹಳಷ್ಟು ಕನ್ನಡ ಸಂಘಗಳನ್ನು ನೋಡಿದ್ದೇನೆ, ಆದರೆ ನಿಮ್ಮ ಸಂಘದ ಕಾರ್ಯ ವೈಖರಿ ಎಲ್ಲರಿಗೂ ಮಾದರಿಯಾದುದು ಎಂದು ಹೇಳಿದ್ರು. ವಿಶೇಷವಾಗಿ ಇಲ್ಲಿ ಏನು ಕರ್ನಾಟಕ ರಾಜ್ಯೋತ್ಸವ ಇದರ ಪ್ರಯುಕ್ತವಾಗಿ ಬಹುಶಃ ಕಳೆದ 40 ವರ್ಷಗಳಿಂದ ತಾವು ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀರಿ. ಇದಕ್ಕೆ ನಾನು ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ವೇಳೆ ವೇದಿಕೆಯಲ್ಲಿ ಅತಿಥಿಗಳು ಸಂಭವ್ಯ ಕನ್ನಡ ಭವನದ ನೀಲಿ ನಕ್ಷೆಯನ್ನ ಅನಾವರಣಗೊಳಿಸಿ ಯೋಜನೆಗೆ ವಿದ್ಯುಕ್ತ ಚಾಲನೆಯನ್ನ ನೀಡಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿನ ಖ್ಯಾತ ಭರತನಾಟ್ಯ ಹಾಗೂ ಕೂಚಿಪುಡಿ ಪ್ರವೀಣೆ ವಿದುಷಿ ರೇಖಾ ಸತೀಶ್, ಖ್ಯಾತ ಭರತನಾಟ್ಯ ಹಾಗೂ ಕೂಚಿಪುಡಿ ಪ್ರವೀಣೆ ಸುಜಯ ಶಾನ್ಭಾಗ್ ಹಾಗೂ ತಂಡದವರು ರಂಗದಲ್ಲಿ ಪ್ರದರ್ಶಿಸಿದ ಸಿರಿ ಸಾಮ್ರಾಜ್ಯ ಎನ್ನುವ 1 ಗಂಟೆಯ ನೃತ್ಯ ರೂಪಕ ರಂಗದ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಮೂಡಿಬಂತು. ಶರಣ್ಯೇ ತ್ರ್ಯಂಬಕೆ ಗೌರಿ ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ. ಉಪ ಮನೋರಂಜನಾ ಕಾರ್ಯದರ್ಶಿ ಜಗದೀಶ್ ಜೆಪುರ್ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕರ್ತರು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಗಲಿರುಳು ಶ್ರಮಿಸಿದ್ದು, ಕಾರ್ಯಕ್ರಮದ ಯಶಸ್ಸಿಗಾಗಿ ಸಹಕರಿಸಿದ ಎಲ್ಲರಿಗೂ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಿದ್ರು. ಸಭಾ ಕಾರ್ಯಕ್ರಮವನ್ನು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕಿರಣ್ ಉಪಾಧ್ಯಾಯ ಅವರು ನಡೆಸಿಕೊಟ್ರೆ, ಒಟ್ಟು ಕಾರ್ಯಕ್ರಮವನ್ನು ಕಮಲಾಕ್ಷ ಅಮೀನ್ ಹಾಗೂ ಶ್ರೀಮತಿ ಚೇತನಾ ಹೆಗ್ಡೆ ಅವರು ನಿರೂಪಿಸಿದ್ರು. ಮನೋರಂಜನಾ ಕಾರ್ಯದರ್ಶಿ ವರುಣ್ ಹೆಗ್ಡೆ ಅವರು ಧನ್ಯವಾದ ಸಮರ್ಪಣೆಯನ್ನ ನೀಡುವುದರೊಂದಿಗೆ ವರ್ಣರಂಜಿತ ಕನ್ನಡ ವೈಭವಕ್ಕೆ ತೆರೆಬಿತ್ತು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಹಾಗೂ ಫಿರೋಜ್ ಜೊತೆ ಕಮಲಾಕ್ಷ ಅಮೀನ್, ವಿ4 ನ್ಯೂಸ್ 24/7 ಬಹರೇನ್.